ಪೇಜಾವರ ಶ್ರೀಗಳು ಆಸ್ಪತ್ರೆಗೆ ದಾಖಲಾದ ಹಿನ್ನೆಲೆಯಲ್ಲಿ ಸ್ವಾಮೀಜಿಗಳು ಹಾಗೂ ರಾಜಕಾರಣಿಗಳು ಆಸ್ಪತ್ರೆಗೆ ಆಗಮಿಸಿ ಶ್ರೀಗಳ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆದುಕೊಳ್ತಾ ಇದ್ದಾರೆ. ಇಂದು ಕೂಡ ಶ್ರೀಗಳ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಅಂತ ಆಸ್ಪತ್ರೆಯ ವೈದ್ಯರು ತಿಳಿಸಿದ್ದಾರೆ. ಆಸ್ಪತ್ರೆಯ ಕಡೆಯಿಂದ ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡಿದ್ದು ಶ್ರೀಗಳ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ, ಆದರೆ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಎಂದು ತಿಳಿಸಲಾಗಿದೆ. ಇನ್ನು ಪೇಜಾವರ ಶ್ರೀಗಳನ್ನ ಕಿರಿಯ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಆಸ್ಪತ್ರೆಗೆ ಭೇಟಿ ನೀಡಿ ನೋಡಿ ಬಂದಿದ್ದಾರೆ. ಪೇಜಾವರ ಶ್ರೀಗಳ ಸ್ಥಿತಿ ಇನ್ನೂ ಗಂಭೀರವಾಗಿಯೇ ಇದೆ. ಶ್ರೀಗಳು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಎಂದು ವೈದ್ಯರು ತಿಳಿಸಿದ್ದಾರೆ. ನಿನ್ನೆ ಮಧ್ಯಾಹ್ನದವರೆಗೆ ಶ್ರೀಗಳ ದೇಹದಿಂದ ಮೂತ್ರ ವಿಸರ್ಜನೆ ಮಾಡಿರುವುದು ನೋಡಿದ್ದೇನೆ. ಆದಷ್ಟು ಬೇಗ ಅವರು ಗುಣಮುಖರಾಗ್ತಾರೆ. ಯಾರೂ ಕೂಡ ಭೇಟಿ ಮಾಡಿ ತೊಂದರೆ ಕೊಡಬೇಡಿ. ಭಕ್ತರ ಭೇಟಿಯಿಂದ ಶ್ರೀಗಳ ಆರೋಗ್ಯದ ಮೇಲೆ ಪರಿಣಾಮ ಬೀಳಲಿದೆ. ದೂರದಿಂದಲೇ ಅವರಿಗಾಗಿ ಪ್ರಾರ್ಥನೆಯನ್ನ ಮಾಡಿ. ಶ್ರೀಗಳು ಗುಣಮುಖರಾಗುವಂತೆ ಪೂಜೆ ಪುನಸ್ಕಾರಗಳು ನಿರಂತರವಾಗಿ ನಡೀತಾ ಇದೆ ಎಂದು ಪೇಜಾವರ ಮಠದ ಕಿರಿಯ ಯತಿ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪ್ರತಿಕ್ರಿಯೆ ನೀಡಿದರು. ಇನ್ನು ಸಚಿವ ಎಸ್ ಈಶ್ವರಪ್ಪ, ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ, ಬಿಜೆಪಿ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್, ಶಾಸಕರಾದ ರಘುಪತಿ ಭಟ್, ಬೆಂಗಳೂರಿನ ಉತ್ತರಾಧಿ ಮಠದ ಸತ್ಯಾತ್ಮ ತೀರ್ಥ ಸ್ವಾಮೀಜಿ, ಪೇಜಾವರ ಶ್ರೀಗಳ ಶಿಷ್ಯೆ ನೀರಾ ರಾಡಿಯಾ, ಸಂತೋಷ್ ಗುರೂಜಿ ಮುಂತಾದ ಅನೇಕ ಗಣ್ಯರು ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಸಾಕಷ್ಟು ಚೇತರಿಕೆ ಆಗಿದೆ ಅನ್ನೋಂಥ ಅಂಶ ವೈದ್ಯರುಗಳು ತಿಳಿಸಿದ್ದಾರೆ. ಅವ್ರನ್ನ ಕುರಿತು ನೋಡಿದಾಗಲೂ ಕೂಡ ನನಗೂ ಕೂಡ ಅದೇ ರೀತಿ ಅನಿಸಿದೆ. ಹೆಚ್ಚಿಗೆ ಹೇಳೋದೇ ನನಗಿಲ್ಲ. ಅಯೋಧ್ಯೆ ರಾಮ ಮಂದಿರ ಆದ ತನಕೂ ಕೂಡ ನನ್ನ ಜೀವ ಇರಲಿ ಅನ್ನೋಂಥ ಅಂಶ ಪೂಜ್ಯ ಪೇಜಾವರ ಸ್ವಾಮಿಗಳು ಇತ್ತು. ಅದೇ ಪ್ರಕಾರ ಅಯೋಧ್ಯೆ ರಾಮ ಮಂದಿರದ ಒಂದು ಉದ್ಘಾಟನಾ ಸಮಾರಂಭದಲ್ಲೂ ಕೂಡ ಅವರು ಭಾಗವಹಿಸಲಿ ಅಂತ ನಮ್ಮೆಲ್ಲರಿಗೂ ಕೂಡ ಆಶಯ ಇದೆ. ನಮ್ಮ ಆಶಯವನ್ನು ಕೊಡುವಂಥ ಶ್ರೀಕೃಷ್ಣ ಈಡೇರಿಸ್ತಾನೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಒಟ್ಟಾರೆ ನಿನ್ನೆ ಹೋಲಿಕೆ ಮಾಡಿದಾಗ ಅವರ ಆರೋಗ್ಯ ಸಾಕಷ್ಟು ಸುಧಾರಣೆಯಾಗಿ ಅಂತೇಳಿ ನಾನು ಸ್ವಲ್ಪ ಹೇಳಕ್ಕೆ ಇಷ್ಟಪಡ್ತೀನಿ. ಅನೇಕ ವದಂತಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಎಲ್ಲ ವದಂತಿಗಳು ಕೂಡ ಸೃಷ್ಟಿ ವದಂತಿಗಳ ಬಗ್ಗೆ ಯಾವುದೂ ನಂಬಂಥ ಅವಶ್ಯಕತೆ ಇಲ್ಲ. ಅವರ ಆರೋಗ್ಯ ಸುಧಾರಣೆ ಆಗ್ತಾ ಇದೆ. ವೈದ್ಯರು ಹೇಳ್ತಿರೋ ಪ್ರಕಾರ ನಿನ್ನೆಗೆ ಹೋಲಿಸ್ರಿ ಸಾಕಷ್ಟು ಸುಧಾರಣೆ ಆಗಿದೆ. ಗುರುಗಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದದ್ದು ಎಲ್ಲರಿಗೂ ತಿಳಿದಿರುವ ವಿಚಾರ. ಕೂಡಲೇ ಮಣಿಪಾಲದ ಕೆಎಂಸಿಯಲ್ಲಿ ಗುರುಗಳನ್ನು ಅಡ್ಮಿಟ್ ಮಾಡಲಾಗಿದೆ. ಅಲ್ಲಿ ನಿರಂತರವಾಗಿ ಚಿಕಿತ್ಸೆ ನಡೆಯುತ್ತಾ ಇದೆ. ಆಸ್ಪತ್ರೆಗೆ ಸೇರುವಾಗ ಯಾವ ಸ್ಥಿತಿಯಲ್ಲಿದ್ದರೋ ಅಲ್ಲಿಂದ ಸುಮಾರು 30-40% ರಿಕವರ್ ಆಗಿದೆ ಅನ್ನುವ ವಿಚಾರವನ್ನು ವೈದ್ಯರು ಹೇಳ್ತಾ ಇದ್ದಾರೆ. ಆದರೆ ಇನ್ನೂ ಏನು ಆ ಕ್ರಿಟಿಕಲ್ ಕಂಡೀಷನ್ ಅನ್ನೋದೇನಿದೆ ಅದನ್ನು ಇನ್ನು ಮೀರಿ ದಾಟಿ ಬಂದಿಲ್ಲ. ಅದಕ್ಕೋಸ್ಕರ ಇನ್ನೂ 2 ದಿವಸಗಳ ನಿರೀಕ್ಷೆ ನಮಗಿದೆ ಅನ್ನೋದನ್ನು ವೈದ್ಯರು ತಿಳಿಸಿದ್ದಾರೆ. ವೈದ್ಯರು ನಿರಂತರವಾಗಿ ಅವರ ಪ್ರಯತ್ನವನ್ನು ನಡೆಸುತ್ತಲೇ ಇದ್ದಾರೆ. ಗುರುಗಳ ಆರೋಗ್ಯ ದೃಷ್ಟಿಯಿಂದ ನಾಡಿನ ಜನತೆ ಎಲ್ಲರೂ ಕೂಡ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು. ಅವರ ಆರೋಗ್ಯ ಸುಧಾರಿಸಲಿ ಅಂತ ಹೇಳಿಕೊಂಡು ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಯಾರನ್ನ ಗೌರವಿಸ್ತಿದ್ದೇವೋ ಅಂತ ಪೂಜ್ಯರಾದಂಥ ಪೇಜಾವರ ಶ್ರೀಗಳ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಇಡೀ ದೇಶ ಮತ್ತು
ವಿಶ್ವದೆಲ್ಲೆಡೆ ಅವರ ಅಭಿಮಾನಿಗಳು ಮತ್ತು ಅವರ ಭಕ್ತರು ಆತಂಕಿತರಾಗಿದ್ದಾರೆ ಎಂದು ಸತ್ಯ. ಬೆಳಗ್ಗೆ ಅವರ ಅನಾರೋಗ್ಯ ಪೀಡಿತವಾದಂತಹ ಹಿನ್ನೆಲೆ ಮತ್ತು ಕೆಎಂಸಿಗೆ ಸೇರಿದ ಹಿನ್ನೆಲೆಯಲ್ಲಿ ಬೆಳಗ್ಗೆ ಪ್ರಥಮವಾಗಿ ಅವರನ್ನು ನಾನು ಆರೋಗ್ಯ ವಿಚಾರಿಸಲಿಕ್ಕೆ ಬಂದಿದ್ದೆ. ಈಗ ಈಶ್ವರಪ್ಪ ಬಂದಿದ್ದಾರೆ. ನಾಳೆ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಯಡಿಯೂರಪ್ಪನವರು ಬರ್ತಾರೆ. ನಮಗೆಲ್ಲರಿಗೂ ವಿಶ್ವಾಸ ಇದೆ. ಪೂಜ್ಯ ಶ್ರೀಗಳು ನಡೆದುಕೊಂಡು ಬಂದಿರುವಂತಹ ರೀತಿ ಮತ್ತು ಅವರ ಒಟ್ಟು ಯೋಜನೆಗಳು ರಾಷ್ಟ್ರವನ್ನು ಮುನ್ನಡೆಸಲಿಕ್ಕೆ ಅತ್ಯಂತ ಸಹಕಾರಿಯಾಗುತ್ತೆ. ಅದಕ್ಕೋಸ್ಕರವೇ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಅವರ ಆಪ್ತ ಸಹಾಯಕರಿಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಅವರ ಆರೋಗ್ಯವನ್ನು ವಿಚಾರಿಸಿರುವಂಥದ್ದು ಕೂಡ ನಮಗೆ ಸಿಕ್ಕಿರುವಂಥ ಮಾಹಿತಿಗಳು. ಹಾಗಾಗಿ ಇಡೀ ದೇಶ ಅವರ ಪರವಾಗಿ ಅವರ ಆರೋಗ್ಯ ಸುಧಾರಿಸಬೇಕು ಅಂತ ಆಶೆ ಪಡುವಾಗ ಶ್ರೀಕೃಷ್ಣ ಪರಮಾತ್ಮ ಅವರ ಆರೋಗ್ಯವನ್ನು ಸ್ಥಿರ ಮಾಡ್ತಾನೆ ಅನ್ನುವಂಥ ನಂಬಿಕೆ ನಮಗೆ. ಅವರ ಆರೋಗ್ಯವಂತರಾಗಿ ಮತ್ತೆ ನಮಗೆ ಬಹುಕಾರ ಮಾರ್ಗದರ್ಶನ ಮಾಡಬೇಕು ಅನ್ನುವಂಥ ಆಶಯಗಳಲ್ಲಿ ನಾವೆಲ್ಲ ಅವರು ಕೇವಲ ಒಬ್ಬ ಮಠಾಧೀಶರಾಗಿ ನಮ್ಮ ಮುಂದೆ ಕಂಡುಕೊಂಡಿಲ್ಲ. ಬದಲಾಗಿ ಸಮಾಜವನ್ನು ಸುಧಾರಣೆ ಮಾಡುವಂಥ ವ್ಯಕ್ತಿ. ಅಸ್ಪೃಶ್ಯತೆ ವಿರುದ್ಧ ನಮ್ಮ ಹಳೆಯ ದಿನಗಳಲ್ಲಿ ಅಸ್ಪೃಶ್ಯತೆ ಮತ್ತು ದಲಿತರ ಕೇರಿಗಳನ್ನು ಸಂಪರ್ಕ ಮಾಡಿ ಆ ದಲಿತರ ಕೇರಿಗಳನ್ನು ಸಂಚರಿಸಿ ಸಮಾನತೆ ಮತ್ತು ಇಡೀ ಹಿಂದೂ ಧರ್ಮವನ್ನು ಒಟ್ಟಾಗಿ ಒಂದಾಗಿ ಕೊಂಡೊಯ್ಯಲಿಕ್ಕೆ ಬಹುಮುಖ್ಯ ಕಾರಣರಾಗಿ